1998 ಈ ಮುಲ್ಕಿ ಹಳೆ ಅಂಗಡಿಯಲ್ಲಿ ಒಂದು ಕಮ್ಯುನಲ್ ಗಲಾಟೆ ಆಗಿ ಬೆಂಕಿ ಹಚ್ಚಿದ್ದಂಥ ಒಂದು ಘಟನೆ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟು ಕೇಸ್ ರಿಜಿಸ್ಟರ್ ಆಗಿ ಇಬ್ಬರು ಆರೋಪಿತರು ಆವಾಗ ತಲೆಮರೆಸಿಕೊಂಡಿದ್ದರು. ಅವರಿಬ್ಬರನ್ನು ಕೂಡ ಇತ್ತೀಚೆಗೆ ನಮ್ಮ ಮುಲ್ಕಿ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಬ್ಬರಿಗೆ ಕೂಡ ಜುಡಿಷಿಯಲ್ ಕಸ್ಟಡಿ ಆಗಿದೆ. ಅಷ್ಟೇ ಅಲ್ಲದೆ ಇಬ್ಬರ ಮೇಲೆ 2 ಕೇಸು ಸಪರೇಟಾಗಿ ಕೋರ್ಟ್ ಪ್ರಾಸೆಸ್ ಅಟೆಂಡ್ ಮಾಡಿಲ್ಲ, ವಾರೆಂಟ್ ಬಂದರೂ ಕೂಡ ಇವರು ಕೋರ್ಟ್ ಅಟೆಂಡ್ ಮಾಡಿಲ್ಲ ಅಂತ ಕೇಸ್ ಮಾಡಿದ್ವಿ. ಈ ಕೇಸ್ ಅಂತೂ 100% ಕನ್ವಿಕ್ಷನ್ ಆಗುತ್ತೆ. ಇವರಿಗೆ ಇದರಲ್ಲಿ ಜೈಲು ಪಕ್ಕ. ಇಷ್ಟೇ ಅಲ್ಲದೆ ಗಲಾಟೆ ಆದರೆ 25 ವರ್ಷದ ನಂತರ ಕೂಡ ಪೊಲೀಸರು ಬಂದು ಅರೆಸ್ಟ್ ಮಾಡೋ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಒಂದು. ಎರಡನೇದು, ಇಂಥ ಗಲಾಟೆಗಳಲ್ಲಿ ಯಾರಾದರೂ ಭಾಗಿಯಾಗಿದ್ದಾಗ ಅದರಲ್ಲಿ ಈ ಮೊದಲು ಯಾರಾದರೂ 2 ಕೇಸಲ್ಲಿ ಇದ್ದವರು ಇನ್ ಕೇಸ್ ನಿಮಗೆ ಗೊತ್ತಿಲ್ಲದೆ ಆ ಪ್ರಕರಣದಲ್ಲಿ ಇದ್ದರೆ ಅದರಲ್ಲಿ ನಾವೇನಾದರೂ ಕೋಕಾ ಕೇಸ್ ಹಾಕಿದರೆ, ಈಗಾಗಲೇ 3 ಕೇಸ್ ಹಾಕಿದ್ವಿ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ಒಬ್ಬನು ಆ ಕೇಸಲ್ಲಿ ಇಲ್ಲಾಂದರೂ ಕೂಡ ಮೆಂಬರ್ ಆಫ್ ದಿ ಗ್ಯಾಂಗ್, ಆ ಗ್ಯಾಂಗ್ ಮೆಂಬರ್ ಆಗಿದ್ದರಿಂದ ಅವನಿಗೂ ಅರೆಸ್ಟ್ ಮಾಡಿದ್ವಿ. ಸೊ ನೀವು ಕೂಡ ಅಂಥವ್ರ ಜೊತೆಗೆ ಕೋಕಾ ಕೇಸಲ್ಲಿ ಹೋಗಲಿಕ್ಕೆ ಪ್ರತಿ ಅವಕಾಶವೂ ಇದೆ. ಅದಕ್ಕೆ ಎಲ್ಲರೂ ಕೂಡ ಕಾನೂನನ್ನು ತಿಳ್ಕೊಂಡು ನಿಮಗೆ ಏನು ಬೇಕಂತ ಒಂದು ಡೆಸಿಷನ್ ತೊಗೊಂಡು ಮುಂದುವರಿಬೇಕಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ತೊಗೋಬೋದು. ಥ್ಯಾಂಕ್ ಯು.